ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸರ್ವ ಮಂಗಳಿ ಅವರಿದ್ದಾರೆ. ಅವರ ಹೆಸರೇ ಕೂಡ ಒಂಥರ ಡಿಫ್ರೆಂಟ್ ಉಂಟು, ಸಾಗದುಂಟು. ಹೆಸರಲ್ಲೇ ಕೇಳುವಾಗ ನಮಗೆ ಭಯ ಭಕ್ತಿ ಎಲ್ಲ ಬರುತ್ತೆ. ಹಾಗಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಲ್ಲ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ಲ? ಓಕೆ, ಇವತ್ತು ನಮ್ಮ ಸುರುಚಿ ಅಡುಗೆ ಏನು ಸ್ಪೆಷಲ್? ಒಂದು ದೋಸೆ ಐಟಮ್ ತರ ಒಂದು. ಅದೇನು ಐಟಮ್ ತರ ಒಂದು ಅಂದ್ರೆ ದೋಸೆ ಅಲ್ವಾ? ದೋಸೆ ಅಂದ್ರೆ ಅದ್ರ ಹೆಸರು ಉದಳ ಪುಂಚ ಅಂತ, ಅಂದ್ರೆ ತುಳುವಿನಲ್ಲಿ ಅದನ್ನ ಹಾಗೆ ಕರೀತಾರೆ. ಅಂದ್ರೆ ಸ್ವಲ್ಪ ಬಾಣಲ ದೋಸೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಅದೇ ಸ್ವಲ್ಪ ದಪ್ಪಾಗಿ ಹಾಗೆ ಬರ್ತದೆ. ಇನ್ನೊಂದು ದಿಢೀರ್ ಹಲ್ವಾ ಅಂತ, ದಿಢೀರಾಗಿ ಮಾಡುವಂತದ್ದು. ಒಂದು ದಿಢೀರ್ ಹಲ್ವಾ ಮತ್ತು ಇನ್ನೊಂದು ದೋಸೆ ಹಲ್ವಾ ಅಂತ ಹೇಳ್ಬೋದು. ಎರಡನ್ನು ಮಾಡ್ಲಿಕ್ಕೆ ಹೋಗುವಲ್ಲ ಅಡುಗೆ ಮನೆಗೆ? ಓಕೆ ಸರಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದ ನಂತರ ಎಂತ ಮಾಡಬೇಕು? ಈಗ ಅಡುಗೆ ಮಾಡಬೇಕಲ್ಲ, ಶುರು ಮಾಡುವ. ಓಕೆ, ಯಾವ್ದು ಮಾಡು ಫಸ್ಟಿಗೆ? ಯಾವ್ದು? ಉದಲ್ ಪುಂಚನ? ಉದಲ್ ಪುಂಚ ಅಂದ್ರೆ ಏನು? ಬಾಣಲೆ ದೋಸೆ ಅಂತ ಕೂಡ ಕರೀಬಹುದು. ಅಂದ್ರೆ ಅದಕ್ಕೆ ಅದನ್ನು ನೀವು ತುಳುವಲ್ಲಿ ಉದಲ್ ಪುಂಚ ಅಂತ ಹೇಳೋದು. ಅಂದ್ರೆ ಅದು ಅದರ ಗೂಡಿನ ತರ. ಗೆದ್ದಲಗೆ ಉದಳ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಅದ್ರ ಒಂದು ಗೂಡು ಯಾವ ತರ ಇರ್ತದೆ, ಆ ತರ ಕಣ್ಣು ಹೀಗೆ ನೀವು ನೋಡಿರ್ತೀರಲ್ಲ, ಗೆದ್ದಲ ಗೂಡಿನ ತರ ನಿಮ್ಮ ಈ ದೋಸೆ ಬರುತ್ತೆ. ಅದಕ್ಕೆ ಹೆಸರೇ ಉದಲ್ ಪುಂಚ. ಓಕೆ, ಹೆಸರು ಕೂಡ ಒಳ್ಳೆ ಸಾಕಾದ ಉಂಟು. ಹಾಗಾದ್ರೆ ಈಗ ಎಂತ ಮಾಡುವ? ಫಸ್ಟಿಗೆ ಅಕ್ಕಿಯನ್ನು ಕರೆದುಕೊಳ್ಬೇಕು. ಇದು ಮಿಕ್ಸಿ ಬೇಕಲ್ಲ? ಮಿಕ್ಸಿ ಬೇಕು. ಮಿಕ್ಸಿ ಅಂತ ರೆಡಿ ಇದೆ. ಇದಕ್ಕೆ ಅಕ್ಕಿಯನ್ನು ಹಾಕಿಕೊಳ್ಳುವ. ಖಾಲಿ ಅಕ್ಕಿ ಮಾತ್ರ ಕಡಿಕೊಳ್ಳೋದು ಅಲ್ಲ, ಅದಕ್ಕೆ ಸ್ವಲ್ಪ ನೆನೆ ಹಾಕಿದ ಬೆಳ್ತಿಗೆ ಅಕ್ಕಿ, ಮತ್ತೆ ಮೆಣಸು, ಎಷ್ಟು ಖಾರ ಬೇಕಷ್ಟು ಹಾಕ್ಕೊಳ್ಬಹುದು. ಇದರಲ್ಲಿ 4 ಮೆಣಸು ಹಾಕಿದ್ದೇವೆ. ಮತ್ತೊಂದು ಅರ್ಧ ಸ್ಪೂನು ಇದು ಉದ್ದಿನ ಬೇಳೆ ಅದೆಲ್ಲ ಹಾಕಿದಾರಲ್ಲ. ಅದನ್ನೇನು ಹೊರ್ಕೊಳ್ಬೇಕು ಅಂತಿಲ್ಲ? ಇಲ್ಲ ಹಾಗೆ ಮತ್ತೆ ಸ್ವಲ್ಪ ಉಪ್ಪು, ಇದು ರುಚಿಗೆ ತಕ್ಕಷ್ಟು. ಕಡಿಮೆ ಆಗಲೇ ಹಾಕಿದ್ರೆ ಸ್ವಲ್ಪ ಎಲ್ಲ ಕಡೆ ಮಿಕ್ಸ್. ಮತ್ತೆ ಕಾಯಿ ತುರಿ, ಇದು ಕೂಡ ತೆಂಗಿನಕಾಯಿ ತುರಿ ಬೇಕಾದಷ್ಟು ಹಾಕ್ಕೊಳ್ಳಿ. ದೋಸೆಗೆ ತೆಂಗಿನಕಾಯಿ ಎಲ್ಲ ಬಿದ್ದರೆ ಚಂದ ಇರುತ್ತಲ್ಲ? ಹೌದು, ಅದು ಸ್ವಲ್ಪ ಪರಿಮಳ ಇರ್ತದಲ್ಲ. ಹೌದು, ಹಾಗೆ ಇಷ್ಟು ಸ್ವಲ್ಪ ನೀರಾಗಿ ಕಟ್ಟು. ಸಾಕು, ಮತ್ತೆ ನೋಡಿ ಮತ್ತೆ ಮಾಡ್ಕೊಳ್ಳುವ. ಓಕೆ, ಇಷ್ಟನ್ನ ಈಗ ಕಟ್ಕೊಳ್ಬೇಕಲ್ಲ? ಹಾಗಾದ್ರೆ ಇದಕ್ಕೆ ಚಟ್ನಿ ಏನು ಬೇಕು ಅಂತಿಲ್ಲ? ಇಲ್ಲ, ಅದೇ ಖಾರ ಉಪ್ಪೆಲ್ಲ ಇದೆ ಅದರಲ್ಲಿ. ಹಾಗಾಗಿ ಅದಕ್ಕೆ ಬೇರೆ ಅಂತ ಬೇಕು ಅಂತೇಳಿ. ಸಣ್ಣ ಆಗಿರ್ಬೋದು ಅಂತ ಕಾಣ್ತಾ ಉಂಟಲ್ಲ? ಆಗಬೇಕಾ? ಸ್ವಲ್ಪ ಬೇಕು ಅಂತ ಇಲ್ಲ, ಸರಿಯಾಗಿದೆ. ಆಗಿದೆ. ಇದಕ್ಕೆ ಬೌಲಿಗೆ ಹಾಕ್ಕೊಳ್ಳೋ ಇದನ್ನು. ಓಕೆ, ಸ್ವಲ್ಪ ನೀರು ನೋಡಿಕೊಂಡು ನೀರು ಹಾಕಿದ್ರೆ ಆಯಿತು. ಒಮ್ಮೆ ನಾವು ಹೇಗೆ ಮಿಕ್ಸ್ ಮಾಡಿಕೊಂಡು. ಓಕೆ, ಆ ಥರ ಕರೆಕ್ಟಾಗಿ ನೀರು ಬೇಕಿದ್ರೆ ಜಾಸ್ತಿ ಹಾಕೊಳ್ಬೋದಲ್ಲ? ಓಕೆ, ಕರೆಕ್ಟಾಗಿ ಬಂದಿದೆಲ್ಲ ಬಂದ. ಓಕೆ, ನೆಕ್ಸ್ಟ್ ಎಂತ ಮಾಡೋದು ಈಗ? ನೆಕ್ಸ್ಟ್ ಈಗ ನಾವು ಇದು ಬಣಲೆ ಇಡುವ. ಕಾವಲಿಗೆ ಸಾಕ್ತದೆ. ಓಕೆ, ನಾವು ಬಣಲೆ ತಗೊಳ್ಳೋದಲ್ಲ? ಓಕೆ, ಅಂದರೆ ಸ್ವಲ್ಪ ದಪ್ಪ ಬರುತ್ತೆ ಹೇಗೆ ದೋಸೆ?
ಅದೇ ನಡುವಲ್ಲಿ ಸ್ವಲ್ಪ ದಪ್ಪ ಬರ್ತದೆ, ಇದು ಸೈಡೆಲ್ಲ ಓಕೆ ಓಕೆ ಕ್ರಿಸ್ಪಿ ಆಗಿರ್ತದೆ. ಓಕೆ ಈಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಬೇಕು ಫಸ್ಟಿಗೆ. ಓಕೆ ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಬೇಕು ಸ್ವಲ್ಪ. ಓಕೆ ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸ್ವಲ್ಪ ಸಾಕು. ಓಕೆ ಹಾಂ ಸಾಕಾ? ಸಾಕು ಸಾಕು. ಇದಕ್ಕೆ ಸ್ವಲ್ಪ ಸಾಸಿವೆ, ಓಕೆ ಸ್ವಲ್ಪ ಕಾಯಿಲೆ ಅದು. ಓಕೆ ಅಲ್ಲ ಇದಕ್ಕೆ ಈಗ ನೀವು ಮೆಣಸೆಲ್ಲ ಹಾಕಿದ್ರೆ ಇದಕ್ಕೆ ಚಟ್ನಿ ಏನು ಬೇಕು ಅಂತ ಬೇಡ ಬೇಡ ಬೇಡ. ಆಪ್ಷನಲ್ ಏನಾದರೂ ಇಟ್ಕೊಳ್ಬೋದು? ಹಿಟ್ಟು ನೋಡಿದ್ದು ಕಲರ್ ನೋಡಿದ್ದು ರೆಡ್ ಕಲರ್ ಸ್ವಲ್ಪ ಇದೆ ಅಲ್ಲ, ಖಾರ ಎಲ್ಲ ಇದರಲ್ಲಿ ಇರುತ್ತಲ್ಲ? ಖಾರ ಇದೆ. ಓಕೆ ಸ್ವಲ್ಪ ಕಾದಿದೆ ಅಂತ ಅನಿಸ್ತದೆ. ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳುವ. ಓಕೆ ಒಗ್ಗರಣೆ ಅಂತ ಬಂದಾಗ ಸಾಸಿವೆ ಎಲ್ಲ ಬೇಕಲ್ಲ? ಸಾಸಿವೆ ಮತ್ತು ಇದು ಸ್ವಲ್ಪ ಮೆಣಸು ತುಂಡು ಮಾಡಿದ್ದು, ಒಣಮೆಣಸಲ್ಲ? ಒಣ ಮೆಣಸನ್ನು ಹಾಕ್ಕೊಳ್ಳೋದು. ಸಾಸಿವೆ ಕುಣಿತ ಅಂತ ನೋಡಿ. ಸೌಂಡ್ ನಿಂತ ಮೇಲೆ ಇದು ನೀರುಳ್ಳಿ ಹಾಕ್ಕೊಳ್ಬೇಕು ಈ ಥರ. ಸ್ವಲ್ಪ ಬೇವಿನ ಸೊಪ್ಪು, ಕರಿಬೇವಲ್ಲ? ಸ್ವಲ್ಪ ಫ್ರೈ ಆಗಬೇಕಿದು. ಅಂದರೆ ಈಗ ಅಷ್ಟು ಈಗ ಒಂದೇ ದೋಸೆ ಆಗುತ್ತೆ ಅದು? ಇಲ್ಲ, ಅದು ಇದರಲ್ಲಿ ತುಂಬ ದೋಸೆ ಮಾಡ್ಬೋದು. ಅಂದರೆ ಈಗ ದಪ್ಪ ಅಂತ ಹೇಳ್ತಿದ್ರಲ್ಲ, ಅಂದರೆ ಈಗ ಏನು? ಇಲ್ಲ ಹಾಗೆ ಅಲ್ಲ, ಅದು ನಡುವಲ್ಲಿ ಮಾತ್ರ ಸ್ವಲ್ಪ ದಪ್ಪ ಬರ್ತದೆ, ಸೈಡಲ್ಲೆಲ್ಲ ತೆಳುವಾಗಿ ಕ್ರಿಸ್ಪಿ ಆಗಬೇಕಾದ್ದು. ಓಕೆ ಅದನ್ನ ನಾವೀಗ ಒಂದು 2-3 ದೋಸೆ ಮಾಡುವಾದರೆ ಈ ಥರ ಮಸಾಲೆ ರೆಡಿ ಮಾಡ್ಕೊಳ್ಬೇಕಲ್ಲ? ಇದಂದರೆ ನೀರುಳ್ಳಿ ಮತ್ತು ಈರುಳ್ಳಿ ಮತ್ತು ಬೇವಿನ ಸೊಪ್ಪು ಈ ಥರ ಎಲ್ಲ ಬೇರೆ ಹಾಕ್ಲಿಕ್ಕಿಲ್ಲ, ಇದಕ್ಕೆ ಹಾಕಿ ಮಾಡುವಂಥ ದೋಸೆ. ಇದಕ್ಕೆ ಇದನ್ನು ಹಿಟ್ಟನ್ನು ಹಾಕ್ಬೇಕು. ಇದು ಫ್ರೈ ಆದ ತಕ್ಷಣ ಇದಕ್ಕೆ ಹಿಟ್ಟನ್ನು ಹಾಕಿ ಒಂದು 2-3 ನಿಮಿಷಗಳ ಕಾಲ ಬೇಯಬೇಕಿದೆ. ಬೇರೆ ಬೇರೆ ಹೆಸರುಗಳಿವೆ. ಈಗ ಫ್ರೈ ಆಯಿತು. ದೋಸೆ ಹೊಯ್ಯುವುದಲ್ಲ? ಹೀಗೆ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿದಾಗ ಹೀಗೆ ಹಾಕಬೇಕದು. ಸ್ವಲ್ಪ ದೊಡ್ಡದು ಮಾಡಿ. ಈಗ ಬಾಣಲೆ ಆದರೆ ಸ್ವಲ್ಪ ಗುಂಡಿರುತ್ತೆ, ಹಾಗಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು ಅಂತಿಲ್ಲಲ್ಲ? ಅದೇ. ಓಕೆ ಈಗ ಅಂತ ಸಾಕಾಗ ಮುಚ್ಚದು ಲಿಡ್ಡನ್ನು ಸ್ವಲ್ಪ ಬೇಯಬೇಕು ಇದೊಂದು, ಅಂದರೆ ಸ್ವಲ್ಪ ಸೈಡಿಂದ ಅದು ಫ್ರೈ ಆಗ್ತಾ ಬರ್ತದೆ ಆಗ. ಮತ್ತೆ ದಪ್ಪ ಕೂಡ ಇರೋ ಕಾರಣ ಸ್ವಲ್ಪ ಬೇಯಬೇಕಾಗ್ತದೆ. ಓಕೆ ಎಸ್ ಮ್ಯಾಮ್, ಇದು ಈಗ ಒಂದು 5 ನಿಮಿಷ ತಗೊಳ್ತದೆ ಅಲ್ಲ ಟೈಮ್? ಹೌದು. ಅಂದರೆ ಈಗ ಒಂದು ದೋಸೆಗೆ ಇಷ್ಟು ಹೊತ್ತು ತಗೊಳ್ತದೆ, ಅಂದರೆ ಇದು ಬೇಗ ಆಗುವಂಥದ್ದಲ್ಲ ಅಂತ ಹೇಳೋದು, ನಿಧಾನಕ್ಕೆ ಮಾಡಬೇಕು. ಅಂದರೆ ಈಗ ಪ್ರತಿ ದೋಸೆಗೂ ಇದೇ ಥರ ಮಸಾಲೆ ಮಾಡಿ ಒಗ್ಗರಣೆ ಹಾಕಿ ಮತ್ತೆ ಅದು ಫ್ರೈ ಮಾಡಿ ಮತ್ತೆ ಹಿಟ್ಟು. ಒಂದು ದೋಸೆಗೆ ಒಂದು ಸಲ ಒಗ್ಗರಣೆ. ಅದು ತುಂಬಾ ದೋಸೆ ಬೇಕಾಗುದಿಲ್ಲ, ಒಬ್ಬರಿಗೆ ಒಂದು 2 ದೋಸೆ ಸಾಕು, ಅಂದರೆ ದಪ್ಪ ಇರುವಾಗ. ಅಂದರೆ ಈಗ ಒಂದು ದೋಸೆ ಇರುವಾಗ ಒಂದು ಸಲ ಒಗ್ಗರಣೆ ಹಾಕಬೇಕು. ಹೌದು, ಪ್ರತಿ ದೋಸೆಗೂ ಒಗ್ಗರಣೆ ಹಾಕಿ. ಈಗ ಆ ಥರ ಒಗ್ಗರಣೆ ರೆಡಿ ಮಾಡಿ ಇಟ್ಟು ನಾವು ಒಂದು ಪಾತ್ರೆಯಲ್ಲಿ ಇಟ್ಟು ಹಾಗೂ ಮಾಡ್ಬೋದು. ಹೀಗೆ ನಾವು ತಕೊಂಡು ಅದೇ ಥರ ಒಮ್ಮೆ ಈರುಳ್ಳಿ ಎಲ್ಲ ಹಾಕಿ ಒಮ್ಮೆ ಮಸಾಲೆ ಎಲ್ಲ ಹಾಕಿ ಸೈಡಲ್ಲಿ ಇಟ್ಟು ಫಸ್ಟಿಗೆ ಅದನ್ನ ಹಾಕಿ ಆಮೇಲೆ ಬಂದಿಟ್ಟು ಹಾಗೂ ಕೂಡ ಮಾಡಿದ್ರೆ ಅಷ್ಟು ಒಳ್ಳೆದಾಗುತ್ತೆ. ಈ ತರ ಫ್ರೆಶ್ ಆಗಿ ಒಂದೊಂದಕ್ಕೆ ರೆಡಿ ಮಾಡಿ ಬಿಡಬೇಕು. ಮತ್ತೆ ನಾವು ಹೋಟೆಲ್ ಕೇಳಿದಾಗ ಯಾವಾಗ ಬೆಳಿಗ್ಗೆ ಕೊಟ್ಟು ಹಂಗೆ ಅಂತ ಕೇಳಲಿಕ್ಕಿಲ್ಲ. ಓಕೆ, ಅಂದರೆ ಈಗ ಹೀಗೆ ಡೈರೆಕ್ಟ್ ಆಗಿ ನಾವು ಕಾವಲಿಗೆ ಹಾಕಿ ಒಗ್ಗರಣೆ ಹಾಕಿ ಮಾಡಿದರೆ ಒಳ್ಳೇದು ಅಂತ ಹೇಳೋದಲ್ಲ? ಈಗ ನೋಡ್ಬೋ ಒಮ್ಮೆ ಆಯ್ತಾ ಅಂತ ನೋಡೋಣ. ಇಡುವ? ಬೇಡ, ಅಡಿಯಲ್ಲಿ ಕರಿ ಆಗೋ ಚಾನ್ಸಸ್ ಇರುತ್ತಲ್ಲ? ಇಲ್ಲ, ಕರಿ ಆಗಲಿಲ್ಲ, ಇದು ಒಮ್ಮೆ ಹೇಗೆ ಹಾಕುವ. ಕರಿ ಜಾಸ್ತಿ ಅಂದರೆ ಈಗ ಲೈಟ್ ಆಗಿದ್ರೆ ಒಳ್ಳೆಯದು, ಫ್ರೈ ಆಗುವಾಗ ಈರುಳ್ಳಿ. ಅದು ಹೌದು ಹೌದು. ಇದು ಪ್ಲೇಟಿಗೆ ಹಾಕುವ ಇದು. ಓಕೆ, ಓಕೆ ಈಗ ಸರ್ವ್ ಮಾಡೋ ಟೈಮ್ ಅಲ್ಲ? ಓಕೆ, ಸ್ಟೈಲ್ ಕಾಣಿತಲ್ಲಿ ಟೊಮೆಟೊ ಕೂಡ ಇರ್ತಿದ್ರಲ್ಲ? ಸರ್, ಈಗ ಇದು ಉದಳು ಪುಂಚ ಸವಿಯಲು ಸಿದ್ಧಾಗಿದಲ್ಲ? ಉದಳು ಪುಂಚ ಅಂತ ಅಂದರೆ ಇದು ಆ್ಯಕ್ಚುಲಿ ಇದಕ್ಕೆ ಟೊಮೆಟೊ ನೀವು ಹಾಕಿಲ್ಲ, ಅದಕ್ಕೆ ಸೈಡಲ್ಲಿ ಒಂದು ಸ್ಟೈಲಿಗೆ ಟೊಮೆಟೊ ಇರಲಿ ಅಂತ, ಈರುಳ್ಳಿಗೆ ಯಾಕೆ ಸಿಟ್ಟು ಬರುವುದು ಅಂತ ಹೇಳಿ ಟೊಮೆಟೊ ಕೂಡ ಮಿಕ್ಸ್ ಮಾಡಿದಾರಲ್ಲ? ಓಕೆ, ಟೇಸ್ಟ್ ನೋಡುವಾಗ ಈಗ. ಓಕೆ, ಸರ್ವ ಮಂಗಳೇ ಮೇಡಮ್ ಸಾಕತ್ತಾಗಿರುವಂತಹ ಉದಳು ಪುಂಚ ದೋಸೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಉದಲ್ ಪುಂಚ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ
ಒಣಮೆಣಸು 1 ಚಮಚದಷ್ಟು, ಉದ್ದಿನಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಚಮಚದಷ್ಟು ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಕಾಗುವಷ್ಟು ನೀರು ಹಾಕಿ ನೀರು ದೋಸೆಯ ಹದಕ್ಕಿಂತ ಸ್ವಲ್ಪ ದಪ್ಪ ಮಾಡಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಾಸಿವೆ, ಒಣಮೆಣಸು, ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ದೋಸೆಯನ್ನ ತೆಳುವಾಗಿ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಉದಲ್ ಪುಂಚ ತಯಾರು. ಓಕೆ, ಬಾಣಲೆ ದೋಸೆ ಅಂದರೆ ನಮ್ಮ ಸರ್ವಮಂಗಳ ಮೇಡಮ್ ಉದಲ್ ಪುಂಚ ಅಂತ ತುಳುವಲ್ಲಿ ಹೇಳಿದ್ದಾರೆ. ದೋಸೆ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಶ್ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋಜಾಲ್, ಸತ್ಯನಾರಾಯಣ ಸ್ಟೋರ್ಸ್, ಟೆಕ್ನಿಕ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್ ಮ್ಯಾಮ್, ಇವಾಗ ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾ ಅಂತ ಹೇಳಿದ್ರೆ ನನಗೆ ಹೆಸರು ಮರ್ತೋಯ್ತು. ಏನು ಹೇಳಿ? ದಿಢೀರ್ ಹಲ್ವಾ. ದಿಢೀರ್ ಹಲ್ವಾ. ದಿಢೀರ್ ಹಲ್ವಾಕ್ಕೆ ಏನು ಮಾಡಬೇಕು ಫಸ್ಟ್? ಈಗ ಸ್ವಲ್ಪ ಗೋಧಿ ಹುಡಿ ಬೇಕು. ಗೋಧಿ ಹುಡಿಯಲ್ಲಿ ಹಲ್ವಾ ಹುಡಿಯಲ್ಲಿ ಆಗುವಂಥದ್ದು. ಓಕೆ. ಮತ್ತೆ ತುಪ್ಪದಲ್ಲಿ ಅದನ್ನು ಹುರಿದುಕೊಂಡು ಅದಕ್ಕೆ ಹಾಲು ಮತ್ತೆ ಸಕ್ಕರೆ ಹಾಕಿ ಮಾಡುವಂಥದ್ದು. ಬಹಳ ಬೇಗ ಆಗ್ತದೆ. ಅದಕ್ಕೆ ಹೆಸರೇ ದಿಢೀರ್ ಹಲ್ವಾ. ಪಕ್ಕನೆ ಮಾಡಿ ಕೊಡ್ಬೋದು ಯಾರು. ಹೌದು, ಮನೆಯಲ್ಲಿ ಆ ಕಡೆ ತೋಟದಲ್ಲಿ ನೆಂಟರು ಬರ್ತಿರುವಾಗ ಇಲ್ಲಿ ರೆಡಿ ಆಗಿದೆ. ಓಕೆ, ಏನು ಬೇಕು ಫಸ್ಟಿಗೆ? ಬಾಣಲೆ ತೆಕ್ಕೊಳ್ಳೋ ನಾವು. ಓಕೆ, ಬಾಣಲೆ ಅಂತೂ ರೆಡಿ ಉಂಟು. ಒಲೆ ಉರಿಸ್ಬೇಕಲ್ಲ. ಅದಕ್ಕೆ ಗೋಧಿ ಹುಡಿಯನ್ನು ಹಾಕ್ಕೊಳ್ಳುವ. ಓಕೆ, ಅಂದರೆ ಇದನ್ನು ಹುರ್ಕೊಳ್ಳೋದಾ ಹೇಗೆ? ಅದನ್ನು ತುಪ್ಪದಲ್ಲಿ ಹುರಿದುಕೊಳ್ಳೋದು. ಓಕೆ, ತುಪ್ಪದಲ್ಲಿ ಹುರ್ಕೊಳ್ಬೇಕೆ ಫಸ್ಟಿಗೆ ನೀವು ಗೋಧಿ ಹುಡಿಯೇ ಹಾಕ್ತೀರಾ? ಫಸ್ಟಿಗೆ ತುಪ್ಪ ಹಾಕ್ಲಿಕ್ಕಿಲ್ಲ? ಇಲ್ಲ ಇಲ್ಲ, ಓಕೆ. ಗೋಧಿ ಹುಡಿ ಸ್ವಲ್ಪ ಅದು ಕಂಪ್ಲೀಟಾಗಿ ಉದ್ದೆ ಆಗುವಷ್ಟು, ಅಂದರೆ ಸ್ಲೋ ಇಡ್ಲಾ? ಸ್ವಲ್ಪ ಸಣ್ಣಕ್ಕೆ. ಇದಕ್ಕೆ ಹೀಗೆ ತುಪ್ಪವನ್ನು ಹಾಕ್ಕೊಳ್ಳೋದು. ಓಕೆ ಓಕೆ. ಸಾಧಾರಣ ಒಂದು ಅರ್ಧ ಅಳತೆ ಅಂದರೆ 1.5 ಕಪ್ ಗೋಧಿ ಹುಡಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ 1 ಕಪ್ ತುಪ್ಪ. ನಾವು ಇದನ್ನು ಹುರಿಬೇಕೀಗ. ಸ್ಲೋಲಿ ಇಟ್ಟಿದ್ದೇನೆ, ಇರಲಿಲ್ಲ, ಇರಲಿ. ಸ್ವಲ್ಪ ಸರಿಯಾಗಿ ಮಿಕ್ಸ್ ಆದಮೇಲೆ ಇದು ಮಾಡುವ. ಹಲ್ವಾಕ್ಕೆ ಆ್ಯಕ್ಚುಲಿ ಗೋಧಿ ಹಿಟ್ಟೆ ಯೂಸ್ ಮಾಡೋದಾ ಹೇಗೆ ಎಲ್ಲರೂ? ಬೇರೆ ಬೇರೆ ಮಾಡ್ಬೋದು. ನಿಜವಾದ ಗೋಧಿ ಹಲ್ವಾ ಅಂದರೆ ಇಡೀ ಗೋಧಿಯನ್ನು ನೆನೆ ಹಾಕಿ ಅದರ ಇದು ಕಡ್ದು ಅದರ ಇದು ಹಾಲು ತೆಗೆದು ಆ ಥರ ಮಾಡುವಂಥದ್ದು. ಈಗ ನಾವು ಈ ಥರ ಅರ್ಜೆಂಟಿಗೆಲ್ಲ ಹುಡಿ ಸಿಕ್ಕುತ್ತಲ್ಲ, ಗೋಧಿ ಹುಡಿ ಇರ್ತಲ್ಲ, ಅದನ್ನೇ ಹಲ್ವಾ. ಜಾಸ್ತಿ ಕೆಲಸ ಇಲ್ಲ, ಗೋಧಿ ಹುಡಿ ಎಲ್ಲ ಸಿಕ್ಕಿದ್ರೆ ಉಂಟಲ್ಲ, ಅದು ಒಳ್ಳೇದು ಆ್ಯಕ್ಚುಲಿ. ನೋಡಿ, ನಿಮಗೆ ಅಡಿಗೆ ಮಾಡ್ಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ. ಗೋಧಿಯ ನಿಜವಾದ ಗೋಧಿ ಹಲ್ವಾ ಮಾಡಬೇಕಿದ್ರೆ ತುಂಬಾ ಕೆಲಸ ಉಂಟು. ಹೌದಲ್ಲ, ಅದು ಅಂದರೆ ಹುಡಿ ಮಾಡಿ ಆ ಥರ ಎಲ್ಲ ಇಡೀ ಗೋಧಿಯನ್ನು ಕಡ್ದು ಅದರ ಹಾಲು ತೆಗೆದು ಅದನ್ನ ನಾವು ಹಬ್ಬ ಹರಿದಿನೆಲ್ಲ ಬಂದಾಗ ಮಾಡ್ಬೋದಲ್ಲ. ಮಾಡ್ತಾರೆ, ಹಳ್ಳಿಗಳಲ್ಲಿ ಮಾಡ್ತಾರೆ ಅದನ್ನು. ಹೆಚ್ಚಾಗಿ ಈಗ ಮಾಡುವಂಥದ್ದು ಇಂಥ ಹುಡಿ ಹಾಕಿ ಬೇಗಕ್ಕೆ ಆಗುವಂಥದ್ದು ಈ ಥರ. ನೋಡಿ, ಇದು ತುಪ್ಪದಲ್ಲಿ ತುಂಬ ಇದಾಗಿದೆ. ತುಪ್ಪ ಮತ್ತು ಗೋಧಿ ಮಿಕ್ಸ್ ಆಗುವಾಗ ಅದರ ಫ್ಲೇವರ್ ಒಂಥರ ಒಳ್ಳೇದುಂಟಲ್ಲ. ಅದು ಸಾಧಾರಣವಾಗಿ ಈ ಸ್ವೀಟಿನ ಒಂದು ಪರಿಮಳ. ನಾವೊಂದು ಸತ್ಯನಾರಾಯಣ ಪೂಜೆಗೆ ಒಂದು ಸಪಾದ ಭಕ್ಷ ಅಂತ ಮಾಡ್ತೇವಲ್ಲ, ಅದರ ಇದು ಬರ್ತದೆ. ಅದೇ ಥರ ಟೇಸ್ಟ್ ಆಗಿರುತ್ತಾ? ಟೇಸ್ಟ್ ಕೂಡ ಸ್ವಲ್ಪ ಹಾಗೆ ಇರ್ತದೆ. ಓಕೆ. ಅದು ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಅದು ಹಸಿ ಆಗ್ತದೆ ಎಲ್ಲ. ಅದರ ಕಲರ್ ಚೇಂಜ್ ಆಗೋ ಗೊತ್ತಾಗ್ತದೆ ನಮಗೆ. ಅದು ಸ್ವಲ್ಪ ಏನು ರೆಡ್ಡಿಶ್ಗೆ ಬರುತ್ತೆ, ಸ್ವಲ್ಪ ಬ್ರೌನ್ ಕಲರ್ ಬರ್ತದೆ. ಸಾಮಾನ್ಯವಾಗಿ ನಾವು ಮೈಸೂರು ಪಾಕ್ ಈ ಥರ ಎಲ್ಲ ಮಾಡೋದಾದ್ರೆ ಒಂದು ಅರ್ಧ ಗಂಟೆಗಿಂತ ಹೆಚ್ಚು ಬೇಕಾಗ್ತದೆ ಈ ಥರ ಪಾಕ ಮಾಡಲಿಕ್ಕೆ. ಹೌದು, ಅದು ಕಡಲೆ ಹುಡಿಯನ್ನು ಹುರಿದುಕೊಂಡು ಆಮೇಲೆ ಸಕ್ಕರೆ ಪಾಕಕ್ಕೆಲ್ಲ ಇಡಬೇಕು. ಅದರಲ್ಲಿ ಸಕ್ಕರೆ ಪಾಕ ಅಂತ ಬೇರೆ ಮಾಡಲಿಕ್ಕಿಲ್ಲ, ಇದಕ್ಕೆ ಸಕ್ಕರೆ ಹಾಕೋದಾ? ಹೌದು. ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಆಲ್ಮೋಸ್ಟ್ ಆಗಿದೆ. ಗೋಧಿ ಹಿಟ್ಟು ಮತ್ತು ತುಪ್ಪ, ಇದಕ್ಕೆ ಹಾಲನ್ನು ಹಾಕ್ಕೊಳ್ಬೇಕು ನಾವು. ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋ ಫ್ಲೇಮನ್ನು, ಯಾಕಂದರೆ ಸ್ವಲ್ಪ ನೀವು ಅದೇ ಬಿಸಿಯಾದ ಹಾಲಿಗೆ ಬಿಸಿಯಾದಲ್ಲ, ಓಕೆ, ಕುದಿಸಿದ ಹಾಲು. ಕುದಿಸಿದ ಹಾಲು ಹೀಗೆ ಹಾಕ್ಕೊಳ್ಳೋದು. ಜಾಗ್ರತೆಯಲ್ಲಿ ಹಾಕ್ಕೊಳ್ಬೇಕಂದ್ರೆ ಅದು ಪಕ್ಕನೆ ಮೇಲೆ ಬಂದ ಹಾಗೆ ಆಗ್ತದೆ. ಹಾಗಾಗಿ
ಈಗ ಸ್ವಲ್ಪ ಹಾಲು ಹಾಕ್ಕೊಂಡು ಓಕೆ. ಸ್ವಲ್ಪ ಮಿಕ್ಸ್ ಆದಮೇಲೆ ಹಾಲು ಹಾಕಿದ ತಕ್ಷಣ ಬೇಗ ಆರಿ ಹೋಗುತ್ತಲ್ಲ ಅದು? ಹೌದು, ಅದು ಬೇಗ ಎಳ್ಕೊಳ್ತದೆ. ಹೌದು ಹೌದು. ಇದು ಸಕ್ಕರೆ ಹೇಗೆ ನೀರಾಗುತ್ತೆ ಮತ್ತೆ ಈಗ ಈ ಹಾಲಿನ ಇದರಲ್ಲಿ? ಅದು ನೀರು ಹಾಕ್ತದೆ ಇದರಲ್ಲಿ. ಬಿಸಿಯಾದಾಗ ಸಕ್ಕರೆ ನೀರು ಬಿಸಿಯಾದಾಗ ನೀರು ಹಾಕ್ತದೆ. ಇನ್ನು ಸಕ್ಕರೆಯನ್ನು ಹಾಕ್ಕೊಳ್ಳೋದು ಇದಕ್ಕೆ. ಸಾಧಾರಣ 1 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀರಲ್ಲ? ಹೌದು. 1.5 ಗೋಧಿ ಹಿಟ್ಟಿಗೆ 1 ಕಪ್ನಷ್ಟು ಸಕ್ಕರೆ. ಹೌದು. ಅಂದರೆ ಇದು ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಇದು ಈಗ ಸಕ್ಕರೆ ನೋಡುವಾಗಲೇ ಗೊತ್ತಾಗ್ತದೆ ಸ್ವೀಟ್ ಅಂತ ಇದು ಪಕ್ಕ ಜಾಸ್ತಿ ಇರುತ್ತೆ. ಇದು ಕರಗಿ ಹೋಗ್ತದೆ ಈಗ. ಹಾಂ, ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಬೋದು. ಇವಾಗ ಸರಿಯಾದ ಪಾಕ ಬರ್ತಾ ಉಂಟು ನೋಡಿ. ಇನ್ನು ಸ್ವಲ್ಪ ಹೀಗೆ ತಳ ಬಿಟ್ಟು ಹಾಂ ಹಾಂ, ಫುಲ್ ಹೀಗೆ ಹೌದು ಹೌದು ಹೌದು. ಬರಬೇಕದು. ನೀವಂತೂ ಮನೆಯಲ್ಲೆಲ್ಲ ಈ ಥರ ಸ್ವೀಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲ್ಲ? ನಾನು ಆಗಾಗ ಮಾಡ್ತಾ ಇರ್ತೇನೆ. ನಾನಂದ್ರೆ ಪತ್ರಿಕೆಗಳಿಗೆಲ್ಲ ಬರೀತೇನೆ ಇದರ ಬಗ್ಗೆ ಎಲ್ಲ. ಹಾಂ, ಈ ಥರ ಶಾಖಪಾಕ ಅಂತ ಹೇಳಿ ಈಗ ಮಂಗಳದಲ್ಲಿ ಬರೀತಾ ಇದ್ದೆ. ಸುಮಾರು ಒಂದು 25 ವರ್ಷ ಆಯ್ತು ಅದಕ್ಕೆ ಬರೆಯೋದು. ಅದರಲ್ಲಿ ಕೂಡ ಈ ಥರ ನೀವು ಏನು ಅಡುಗೆಯದ್ದು ಬರೀತಾ ಇದ್ದೆ. ಓಕೆ ಓಕೆ. ಆಲ್ಮೋಸ್ಟ್ ಇದು ರೆಡಿ ಆಯಿತು. ರೆಡಿ ಆಯ್ತಲ್ಲ? ಇದಕ್ಕೊಂದು ಪ್ಲೇಟಿಗೆ ಹಾಕಬೇಕಿನ್ನು ಇದನ್ನು. ಓಕೆ. ನೀವು ಪ್ಲೇಟ್ ಅಂತ ಹೇಳುವಾಗ ನಾವೆಲ್ಲ ಅಂತಲ್ಲ ಮೊದಲೇ ರೆಡಿ ಮಾಡಿ ಇರ್ತೇವೆ. ಎಂತೇಳಿದರೆ ತಿನ್ನೋದ್ರಲ್ಲಿ ನೀವು ರೆಡಿ ಮಾಡಿ ಅದನ್ನು ಇಡಬೇಕು ಅಂತಿಲ್ಲ, ಅದಕ್ಕೆ ಪ್ಲೇಟೆಲ್ಲ ರೆಡಿ ಆಗಿದೆ. ಈಗ ಪ್ಲೇಟಿಗೆ ಹಾಕಿ ಅದನ್ನು ಸ್ವಲ್ಪ ಹೀಗೆ ನಾವು ಸರಿ ಮಾಡಿ ಅದಕ್ಕೆ ಅದನ್ನು ತುಂಡು ಮಾಡಿಕೊಂಡ್ರೆ ಆಯ್ತೇನೆ. ಈಗ ಆಗಿದೆ. ಈಗ ಆಫ್ ಮಾಡೋದಾ? ಹಾಂ, ಆಫ್ ಮಾಡಿ. ಓಕೆ. ಹೌದು. ಎಸ್. ಇದನ್ನು ಹೀಗೆ ಮಾಡಿಕೊಂಡು ಓಕೆ. ಈ ಥರ ಎಲ್ಲ ಹಲ್ವಾ ಮಾಡಿಕೊಟ್ರಿ ತಿನ್ನೋದು ಬಿಡ್ತಾರ ಮಕ್ಕಳು? ಎಲ್ಲರೂ ಕೂಡ ತಿಂತಾರಂತಲ್ಲ? ಅದು ಮಕ್ಕಳಿಗೆ ಇಷ್ಟ ಆಗ್ತದೆ. ಹೌದು ಹೌದು. ಮತ್ತು ಇದಕ್ಕೆ ತುಂಬ ಇದು ಐಟಮ್ಸ್ ಎಲ್ಲ ಬೇಡ ಅಲ್ಲ? ಹೌದು ಹೌದು ಹೌದು. ಸಕ್ಕರೆ, ಹಾಲು, ಗೋಧಿ ಹಿಟ್ಟು ರೆಡಿ ಆಗ್ತದೆ. ಹೀಗೆ ಮಾಡಿಕೊಂಡು ಇನ್ನು ಕಟ್ ಮಾಡಿದರೆ ಆಯ್ತದೆ. ಓಕೆ. ಹೀಗೆ ಕಟ್ ಮಾಡಿಕೊಳ್ಳುವ. ಎಸ್. ಮತ್ತೆ ಹೀಗೆ ಏಲಕ್ಕಿ ಎಲ್ಲ ಹಾಕ್ಬೋದು ಬೇಕಿದ್ರೆ, ಆದರೆ ಇದರದ್ದೇ ಒಂದು ಟೇಸ್ಟ್ ಇರ್ತಲ್ಲ. ಗೋಡಂಬಿ ಮೇಲಿಂದ ಹಾಕ್ಬೋದು? ಗೋಡಂಬಿ ಹಾಕ್ತೇನೆ. ಬೇಕಾದನ್ನು ಹಾಕ್ಕೊಳ್ಬೋದು. ಗೋಡಂಬಿ, ಬಾದಾಮ ಎಲ್ಲ ಥರ ಹಾಕ್ಕೊಳ್ಬೋದು. ಹಾಂ, ಈ ಥರ ಒಂದು ಪೀಸ್ ಕೊಟ್ಟರೆ ಒಂದೇ ಸಲ ಬಾಯಿಗೆ ಹಾಕ್ಕೊಳ್ಬೋದಾ? ಇದು ಬಿಸಿ ಬಿಸಿಗೆ ತುಂಬ ಚೆನ್ನಾಗಿರ್ತದೆ. ಓಕೆ. ಒಂದು ವಾರಕ್ಕೆಲ್ಲ ಏನಾಗುದಿಲ್ಲ ಇದು ಸ್ವೀಟ್. ಹಾಗೂ ರೆಡಿ ಮಾಡಿ ಕೊಡ್ಬೋದಾ? ಹಾಂ. ಇದು ಫ್ರೈ ಮಾಡಿದ ಗೋಡಂಬಿ ಹಾಕಿದರೆ ಚೆನ್ನಾಗಿರ್ತದೆ ಟೇಸ್ಟ್. ಇಲ್ಲಾಂದರೆ ಹಸಿ ಕೂಡ ಹಾಕ್ಬೋದು. ಓಕೆ, ಆಪ್ಷನಲ್. ಬಾದಾಮಿ, ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಬೋದು ಬೇಕಿದ್ರೆ. ಹೌದು, ಎಲ್ಲ ಆಪ್ಷನಲ್ ನಿಮಗೆ. ಹೌದು. ಗೋಡಂಬಿ ಒಂದು ಚೆಂದ ಇರ್ತದೆ ಹಾಕಿದರೆ. ಈ ಥರ ಗೋಡಂಬಿ ಒಂದು ಬಾಯಿಗೆ ಹಾಗೆ ಸಿಕ್ಕಿದಾಗ ಸ್ವೀಟ್ ಜೊತೆ ಚೆನ್ನಾಗಿರುತ್ತೆ. ಹೌದು ಸರ್. ಸರ್, ಈಗ ಬಿಸಿ ಬಿಸಿ ದಿಢೀರ್ ಹಲ್ವಾ ಸವಿಯಲು ಸಿದ್ಧವಾಗಿದೆ. ಗಮ್ಮತ್ತುಂಟು. ನಾನು ಕೆಲವರೆಲ್ಲ ಅಂದ್ಕೊಡ್ಬೋದು ನಮಗೆ ಸತ್ಯನಾರಾಯಣ ಪೂಜೆ ಆದ ದಿವಸ ಮಾತ್ರ ಆ ಥರದ ಪ್ರಸಾದ ಸಿಗ್ತದೆ ಅಂತ. ಅಕಸ್ಮಾತ್ ಆ ಥರದ್ದೇ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಈ ಥರ ಹಲ್ವಾ ಮನೆಯಲ್ಲಿ ಮಾಡಿ ತಿನ್ಬೋದಲ್ಲ. ನೋಡ್ಲಿಕ್ಕೆ ಕೂಡ ಸಾಗದ ಉಂಟು. ಅದ್ರ ಮೇಲೆ ನೀವು ಗೋಡಂಬಿ ಎಲ್ಲ ಇಟ್ಟಿದ್ದೀರಾ. ಟೇಸ್ಟ್ ಅಂತೂ ನೋಡಲಿಕ್ಕೆ ಬೇರೆ ಮಾತಾಡಲಿಕ್ಕಿಲ್ಲ, ಟೇಸ್ಟ್ ನೋಡೋದು ಮಾತ್ರ. ಓಕೆ ಅಲ್ಲ? ಓಕೆ, ಟೇಸ್ಟ್ ನೋಡುವ ಹಾಗಾದರೆ. ಓಕೆ, ಸರ್ವಮಂಗಳ ಮೇಡಮ್ ಸಾಕತ್ತಾಗಿರುವಂತಹ ದಿಢೀರ್ ಹಲ್ವಾ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ದಿಢೀರ್ ಹಲ್ವಾ ಅಂತ ಹೇಳುವಾಗ ಏನು ಟೈಮೇ ತಗೊಳ್ಳೋದಿಲ್ಲ, ಒಂದು 5-10 ನಿಮಿಷದಲ್ಲಿ ಹಲ್ವಾ ರೆಡಿ ಆಗ್ತದೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ. ದಿಢೀರ್ ಹಲ್ವಾ ತಯಾರಿಸುವ ವಿಧಾನ. ಮೊದಲು 1.25 ಕಪ್ನಷ್ಟು ಗೋಧಿ ಹಿಟ್ಟಿಗೆ 1 ಕಪ್ ತುಪ್ಪ ಸೇರಿಸಿ ಘಮ ಬರುವವರೆಗೂ ಹುರಿಯಿರಿ. ನಂತರ ಅರ್ಧ ಕಪ್ ಹಾಲು ಸೇರಿಸಿ ಮಗುಚಿಕೊಳ್ಳಿ. ಹಾಲು ಪೂರ್ತಿ ಆವಿಯಾದ ನಂತರ ಸಕ್ಕರೆ ಹಾಕಿ ಬೇಯಿಸಿ 1 ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಬಳಿಕ ತಟ್ಟೆಗೆ ಹಾಕಿ ಗೋಡಂಬಿ, ಬಾದಾಮಿಯಿಂದ ಅಲಂಕರಿಸಿ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ. ಈಗ ರುಚಿ ರುಚಿಯಾದ ದಿಢೀರ್ ಹಲ್ವಾ ರೆಡಿ. ಎಸ್ ಮ್ಯಾಮ್, 2 ಅಡುಗೆ ಕೂಡ ರೆಡಿಯಾಗಿದೆ. ಏನು ಖಾರ ನೋಡುವ ಸ್ವೀಟ್ ನೋಡುವ? ಫಸ್ಟಿಗೆ ಮೊದಲು ಖಾರನೇ ನೋಡುವಲ್ಲ. ಓಕೆ, ಏನು ಪುಂಚ ಹೇಳಿದ್ ನೀವು? ಇದು ಉದ್ದಲ್ ಪುಂಚ ಅಲ್ಲ, ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಅಂತಲ್ಲ ಇದು? ಹಾಗೆ ಸ್ವಲ್ಪ ಫ್ರೈ ಆಗಿದೆ. ಓಕೆ, ನಮಗೆ ಫ್ರೈ ಬೇಕಲ್ಲ ಅಂದರೆ ಸ್ವಲ್ಪ ಕಮ್ಮಿ ಕೂಡ ಮಾಡ್ಬೋದು. ಓಕೆ, ತಗೊಳ್ಳಿ.
ಇದಕ್ಕೆಲ್ಲ ಬಿಸಿ ಬಿಸಿ ಚಹಾ ಬೇಕಲ್ಲ, ಹೌದು. ಚಹಾ ಕಾಫಿ ಖಾರ ಖಾರಕ್ಕೂ ಚಹಾಕ್ಕೂ ರೆಡಿ ಕ್ಲಿಯರ್ ಮ್ಯಾಚಿಂಗ್ ಆಗ್ತದೆ. ಹೌದು, ಇದಕ್ಕೆ ಏನು ಚಟ್ನಿ ಏನು ಬೇಕು ಅಂತ ಹೇಳಿಲ್ಲ, ಇದೆಲ್ಲ ಎಲ್ಲ ರೆಡಿ ಹಾಗೆ ಇದೆ. ತಿನ್ನಲಿಕ್ಕೆ ಸೂಪರ್ ಆಗಿದೆ. ಸಾಕುಂಟು. ಮಾಮೂಲಾಗಿ ನಾವು ದೋಸೆ ಅಂತ ಹೇಳುವಾಗ ಏನು ನೀರು ದೋಸೆ, ಪುಡಿ ದೋಸೆ ಈ ಥರ ತಿಂತೇವೆ. ಈ ಥರ ಸ್ಪೆಷಲ್ ಆಗಿ ಈರುಳ್ಳಿ ಎಲ್ಲ ಹಾಕಿ ಗಮ್ಮತ್ತು ಮಾಡ್ಬೋದಲ್ಲ. ದೋಸೆ. ಹೌದು, ಒಂಥರ ತಿನ್ನಲಿಕ್ಕೂ ಬೇರೆ ಟೇಸ್ಟೇ ಉಂಟಲ್ಲ. ಹೌದು. ಓಕೆ, ಈಗ ಸ್ವೀಟ್ ನೋಡೋಲ್ಲ ಹಾಗಾದರೆ. ಓಕೆ, ತಗೊಳ್ಳಿ. ಇದಂತೂ ಸಖತ್ತಾಗಿ 100% ಇದೆ ಅಂತ ಕೊಂತುಂಡು. ತಗೊಳ್ಳಿ ನೀವು ಕೂಡ. ಈ ಥರ ಗೋಡಂಬಿ ಎಲ್ಲ ಬೇಕಲ್ಲ ಮೇಲೆ. ಅದು ಕೂಡ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಹೌದು ಹೌದು, ಬಿಸಿ ಬಿಸಿ ಅಲ್ಲ, ಇದಂತೂ ಪಕ್ಕ 100%. ನೀವೇನು ಹೇಳಿದಿರಿ ಅದು ಏನು ಪ್ರಸಾದ ಥರ ಬರುತ್ತೆ ಅಂತೇಳಿ, ಹಂಗೆ ಇದೆ, ಪಕ್ಕ ಇದೆ. ನಾರ್ಮಲ್ ಆಗಿ ನಾವು ಹಲ್ವಾ ಅಂತ ಹೇಳುವಾಗ ತುಂಬ ಹೊತ್ತು ಬೇಕಲ್ಲ. ಹಾಂ ಹೌದು, ಬೇಗ ಆಗ್ತದೆ. ಹಲ್ವಾ ಅಂತ ಹೇಳುವಾಗ ನಾವು ಈಗ ಕ್ಯಾರೆಟ್ ಹಲ್ವಾ ಎಲ್ಲ ತಿಂತೇವಲ್ಲ, ಅದು ಬೇರೆ ಫ್ಲೇವರ್ ಇದೆ. ಆದರೆ ಇದಂತೂ ಸಾಕಾಗಿದೆ. ಹೌದು, ತಗೊಳ್ಳಿ ನೀವು ಕೂಡ. ಗೋಡಂಬಿ ಎಲ್ಲ ಹಾಗೆ ಮೇಲೆ ಬಿದ್ದರೆ ಉಂಟಲ್ಲ, ಫುಲ್ಲು ಖಾಲಿ ಮಾಡ್ಬೋದು. ನಿಮ್ಮ ಕೈ ರುಚಿ ನೀವೇ ನೋಡ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ ಅಲ್ಲ, ಸಾಕಾಗಿದೆ. ಸಕ್ಕರೆ ಕೂಡ ಕೆಲವು ಚಿಕ್ಕ ಚಿಕ್ಕ ಸಕ್ಕರೆ ಹಾಗೆ ಬಾಯಿಗೆದಕ್ಕುವಾಗ ಅದು ಕೂಡ ಒಳ್ಳೆ ಟೇಸ್ಟ್ ಆಗ್ತದೆ. ಹೌದು, ಸಾಕಾಗಿತ್ತು. ನಮ್ಮ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಸೌರುಚಿ ಅಡುಗೆ ಮನೆ? ಖುಷಿಯಾಗಿದೆ. ಈಗ ನಮ್ಮ ಟಿವಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹೌದು, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಿಮ್ಮ ಏನು ಬ್ರಾಹ್ಮಿನ್ಸ್ ಅಲ್ಲಿ ಮಾಡುವಂಥ ಕೆಲವೊಂದು ಪಾಕಗಳನ್ನು, ಅಡುಗೆಗಳನ್ನು ನಮಗೆ ಕೂಡ ಹೇಳಿಕೊಡ್ತಾ ಇದ್ದೀರಾ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಒಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟು. ಥ್ಯಾಂಕ್ ಯು. ಓಕೆ, ಸರ್ವ ಮಂಗಳ ಮೇಡಮ್, ಸಾಕಾಗಿರುವಂತಹ ದಿಢೀರ್ ಹಲ್ವಾ ಮತ್ತು ಇನ್ನೊಂದು ಉದಲ್ ಪುಂಚ ಅಂತ 2 ಉದಲ್ ಪುಂಚ ಅಂತ ಹೇಳುವಂಥ ದೋಸೆ, ತುಳುವಿನಲ್ಲಿ ಉದಲ್ ಪುಂಚ ಅಂತ ಹೇಳ್ತಾರೆ. 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.